ಸಿಪಿಎಂ ಕಾರ್ಯಕರ್ತನ ಭೀಕರ ಕೊಲೆ ನಡೆದಿರುವಂತದ್ದು ಉಪ್ಪಳದಲ್ಲಿ ಬರ್ಬರ ಕೊಲೆ ನಡೆದಿದೆ. ಉಪ್ಪಳದಲ್ಲಿ ನಡೆದಿರುವಂತಹ ಘಟನೆ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಿಕ್ಕೆ ಮಾಡಿರುವಂತದ್ದೇ ಇದಕ್ಕೆ ಈ ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ಈ ಬಗ್ಗೆ ಶಂಕೆ ವ್ಯಕ್ತಪಡಿಸಿದರೆ RSS ಕಾರ್ಯಕರ್ತರು ಇದರ ಹಿಂದೆ ಇರಬಹುದು ಅಂತ ಅನ್ನುವಂಥದ್ದು. ಆರೋಪಿಗಳು ಕರ್ನಾಟಕಕ್ಕೆ ಪರಾರಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಮಂಜೇಶ್ವರ ತಾಲೂಕು ನಡೆದಿರುವಂತಹ ಘಟನೆ ಕಾಸರಗೋಡು ಜಿಲ್ಲೆಯ ಉಪ್ಪಳದಲ್ಲಿ ಬೆಳಿಗ್ಗೆ ನಡೆದಿರುವಂತದ್ದು. ಓಕೆ, ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡೆಯಲು ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ರೆಹಮಾನ್ ಇದ್ದಾರೆ. ರೆಹಮಾನ್, ಹೇಳಿ, ಏನ್ ಕಾರಣ ಈ ಒಂದು ಕೊಲೆಗೆ, ಬರ್ಬರ ಕೊಲೆ ನಡೆದು ಯಾವಾಗ ನಡೆದಿದೆ? ಮದ್ಯ ಮಾರಾಟ ನಿಷೇಧಿಸಿದ ಸಿಪಿಎಂ ಕಾರ್ಯಕರ್ತನೊಬ್ಬನನ್ನು ಬೈಕಿನಲ್ಲಿ ಆಗಮಿಸಿದ 4 ತಂಡವೊಂದು ನಡು ರಸ್ತೆಯಲ್ಲೇ ಬರ್ಬರವಾಗಿ ಕೊಲೆಗೆ ಇದು ಪರಾರಿಯಾಗಿದೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಈ ಕೃತ್ಯ ನಡೆದಿದೆ. ಸೋಂಕಾಲು ನಿವಾಸಿ ಅಜೀಜ್ ಎಂಬವರ ಪುತ್ರ ಅಬೂಬಕರ್ ಸಿದ್ದಿಕ್ ಕೊಲೆಗೀಡಾದ ಯುವಕ. ಬೈಕಿನಲ್ಲಿ ತಲುಪಿದ ತಂಡ ಬಿಜೆಪಿ ನೇತಾರನೊಬ್ಬನ ಅಳಿಯ ಅಶ್ವಥ್ ಹಾಗೂ ಆತನ 4 RSS ಕಾರ್ಯಕರ್ತರ ತಂಡ ಕೊಲೆ ನಡೆಸಿರುವುದಾಗಿ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಸಿದ್ದಿಕ್ರನ್ನು ಮಾರಕಾಯುಗಳನ್ನು ಹಿಡಿದು ಬೊಬ್ಬೆಗೆ ಹಿಡಿದು ತಲುಪಿದ ಸ್ಥಳೀಯರು ಸಿದ್ದಿಕ್ರನ್ನು ಕೂಡಲೇ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ತಲುಪಿಸುವ ಮಧ್ಯೆ ದಾರಿ ಮಧ್ಯೆ ಅವರು ಕೊನೆಯುತ್ತಿದ್ದಾರೆ. ಸೋಂಕಾಲಿನಲ್ಲಿ ರಾತ್ರಿ ವೇಳೆಗಳಲ್ಲಿ ವ್ಯಾಪಕವಾಗಿ ಅಕ್ರಮ ಮದ್ಯ ಮಾರಾಟ ದಂಧೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಅದನ್ನು ನಿಷೇಧಿಸಿರುವುದು ಯುವಕನ ಕೊಲೆಗೆ ಕಾರಣವೆನ್ನಲಾಗಿದೆ. ಅಂದ್ರೆ ಇಲ್ಲಿ ಅಕ್ರಮ ಮದ್ಯ ಅಂದ್ರೆ ಈ ಬಾರ್ಗಳಲ್ಲಿ ಮಾರಾಟ ಮಾಡೋ, ವೈನ್ ಶಾಪ್ಗಳಲ್ಲಿ ಮಾರಾಟ ಮಾಡೋದು ಅಥವಾ ಅಂಗಡಿಗಳಲ್ಲಿ ಇಟ್ಕೊಂಡು ಮಾರಾಟ ಮಾಡೋದು, ಏನಿದು? ಇದು ಅನಧಿಕೃತವಾಗಿ, ಇಲ್ಲಿ ಅಧಿಕೃತವಾಗಿ ಮಾರಾಟ ಮಾಡುವಂತಹ ಯಾವುದೇ ಇದಿಲ್ಲ. ಅನಧಿಕೃತವಾಗಿ ತಂದು ಕರ್ನಾಟಕ ನಿರ್ಮಿತ ಮದ್ಯವನ್ನು ಇಲ್ಲಿ ತಂದು ಗೌಪ್ಯವಾಗಿ ತಂದು ಒಂದು ತಂಡ ಈ ಸ್ಥಳಗಳಲ್ಲಿ, ಅದು ಮಾತ್ರ ಅಂತಹ ಪ್ಲೇಸ್ ಅಲ್ಲ, ಹಲವಾರು ಸ್ಥಳಗಳಲ್ಲಿ ಇಂತಹ ಗೌಪ್ಯವಾಗಿ ಮಾರಾಟ ನಡೀತಾ ಇದೆ. ಇದಕ್ಕೆ ಅಲ್ಲಿ RSS ಮುಖಂಡರು ಇದಕ್ಕೆ ಮುತುವರ್ಜಿಯನ್ನು ನೀಡುತ್ತಾರೆ ಎಂಬ ಒಂದು ಆರೋಪ ಕೂಡ ಇದೆ. ಯಾಕಂತ ಹೇಳಿದ್ರೆ ಅವರ ಬೆಂಗಾವಲಿಗರು ಅಲ್ಲಿ ಬಂದು ಮದ್ಯ ಮಾರಾಟ ಮಾಡುವುದನ್ನು ನಿಷೇಧಿಸಿದಕ್ಕೋಸ್ಕರ ಕಾರಣದಿಂದಲೇ ಈ ಕೊಲೆ ನಡೆದಿದೆ. ಇಂತಹ ಕೃತ್ಯಕ್ಕೆ ಪೊಲೀಸ್ನವರು ಕೂಡ ಹಿನ್ನಡೆದು ಆಗುತ್ತಿರುವುದು ನಾಗರಿಕರ ವ್ಯಾಪಕ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಎಸ್. ಅಂದ್ರೆ ಈಗ ಈ ಘಟನೆಯ ಬಗ್ಗೆ ಈಗ ಈ ಕೊಲೆಗೀಡಾದಂತ ಇವರು ಸಿದ್ದಿಕ್ ಅವರು ಪೊಲೀಸ್ ಕಂಪ್ಲೇಂಟ್ ಗಳನ್ನೆಲ್ಲ ಕೊಟ್ಟಿದ್ರ? ಆ ಹಿನ್ನೆಲೆಯಲ್ಲಿ ಇಟ್ಕೊಂಡು ಕೊಲೆ ನಡೆದಿದ್ಯಾ, ಹೇಗೆ? ಇಲ್ಲ, ಇವನು 20 ದಿವಸಕ್ಕೆ ಮೊದಲು ಕತಾರ್ನ ವಕ್ರಾ ಎಂಬ ಸ್ಥಳದಲ್ಲಿ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಯುವಕ 20 ದಿವಸಕ್ಕೆ ಮೊದಲು ಊರಿಗೆ ಆಗಮಿಸಿದ. ಈ ಊರಿಗೆ ಆಗಮಿಸಿದ ನಂತರ ಇಂತಹ ಕೃತ್ಯಗಳು ನಡೆದಿರುವಾಗ ಏನೋ ಸಣ್ಣ ಹೇಳಿಕೆಯಲ್ಲಿ ಈ ಮದ್ಯ ಮಾರಾಟೋದು ಸರಿಯಲ್ಲವಲ್ಲ, ಇಂಥ ಒಂದು ಮಾತನ್ನು ಹೇಳಿದ್ದು ಮಾತ್ರ, ಬೇರೆ ಅದನ್ನು ವಿರೋಧಿಸಿದ್ದು ಒಂದೇ ಒಂದು ಪದ ಎತ್ತಿದ್ದು ಅಂತೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಬಂದು ನೇರವನ್ನು ಬರ್ಬರವಾಗಿದ್ದಾರೆ. ಯಾಕೆಂದ್ರೆ ಗಿಡದ ಮೇಲೆ ಅದನ್ನು ಕಿತ್ತರೆ ಮತ್ತೆ ಯಾವುದೇ ನಮಗೆ ಪ್ರಾಬ್ಲಮ್ ಇರ್ಲಿಕ್ಕಿಲ್ಲ ಅಂತ ಉದ್ದೇಶದಿಂದ ಇಂತಹ ಕೃತ್ಯ ನಡೆಸಿರಬಹುದು ಅಂತೆಲ್ಲ ನಮ್ಮ ಅನಿಸಿಕೆ. ಓಕೆ. ಈಗ ಪೊಲೀಸರು ಪಕ್ಕ ಯಾರು ಕೊಲೆ ನಡೆಸಿದ್ದಾರೆ ಅಂತ ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆಯಾ ಅಥವಾ ಬಹಳ ಸ್ಪಷ್ಟವಾಗಿ ಆರೋಪಿಗಳು ಗೊತ್ತಾಗಿ ಬಿಟ್ಟಿದೆಯಾ, ಹೇಗೆ? RSS ಕಾರ್ಯಕರ್ತ ಅಶ್ವಥ್ ಎಂಬವನ ಜೊತೆಗೆ 4 ತಂಡ 2 ಬೈಕ್ಗಳಲ್ಲಾಗಿ ಬಂದು ಕೃತ್ಯ ನಡೆಸಿದಾಗಿ ಪೊಲೀಸರ ಪ್ರಾಥಮಿಕ ತನಿಖೆ ತಿಳಿದು ಬಂದಿದೆ. ಅದಕ್ಕೋಸ್ಕರ ವ್ಯಾಪಕವಾಗಿ ಅಲ್ಲಿ ಪೊಲೀಸ್ ಮುಖಾಂ ಕೂಡ ಹೂಡಿಕೊಂಡಿದೆ. ವ್ಯಾಪಕವಾಗಿ ಅವರು ಶೋಧ ನಡೀತಾ ಇದೆ. ಕರ್ನಾಟಕಕ್ಕೆ ಅವರು ಪರಾರಿಯಾಗಿದ್ದಾರೆ ಎಂಬ ಮಾಹಿತಿ ಕೂಡ ಪೊಲೀಸರಿಗೆ ಲಭಿಸಿದೆ. ಈಗ ಪರಿಸ್ಥಿತಿ ಹೇಗಿದೆ ಉಪ್ಪಳದಲ್ಲಿ? ಪರಿಸ್ಥಿತಿ ಶಾಂತವಾಗಿ ಉಂಟು. ಆದರೆ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಅಲ್ಲಿ ಯಶಸ್ಸಿದೆ. ಮಂಜೇಶ್ವರ ತಾಲೂಕಿನಲ್ಲಿ ಸಿಪಿಎಂ ಹರಾತಾಳವನ್ನು ಆಹ್ವಾನಿಸಿದೆ. ಮಧ್ಯಾಹ್ನ ನಂತರ ಹರಾತಾಳವನ್ನು ಘೋಷಿಸಿದ್ರು ಕೂಡ ಇವಾಗರು ಬೆಳಿಗ್ಗೆಯಿಂದಲೇ ಬಸ್ ಅನ್ನು ತಡೆದು ನಿಲ್ಲಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿಯವರೆಗೆ ಬಹಳ ಶಾಂತವಾಗಿತ್ತು, ಇಂಥ ಘಟನೆಗಳು ನಡೀತಾ ಇರಲಿಲ್ಲ ಮಂಜೇಶ್ವರ ಉಪ್ಪಳ ಈ ಭಾಗದಲ್ಲಿ ಎಲ್ಲ. ಬಹುಶಃ ಈ ರಾಜಕೀಯವಾದಂತಹ ಸಂಘರ್ಷಕ್ಕೆ ಇದು ಎಡೆಮೇಡೆ ಕೊಡ್ತದಾ? ರಾಜಕೀಯವಾದ ಸಂಘರ್ಷಕ್ಕೆ ಮಾಡುವ ಸಾಧ್ಯತೆ ಕೂಡ ಇದೆ. ಬಿಜೆಪಿ ಮಾರ್ಕ್ಸಿಸ್ಟ್ ಪಕ್ಷ ರಾಜಕೀಯ ಲಾಭವನ್ನು ಪಡೆಯುತ್ತಿದ್ದಾಗಿ ಒಂದು ಕಡೆಯಿಂದ ಬಿಜೆಪಿ ಆರೋಪಿಸ್ತಾ ಇದ್ದರೂ ಕೂಡ ನಾವು ರಾಜಕೀಯ ಲಾಭವನ್ನು ಪಡೆಯುತ್ತಾ ಇಲ್ಲ, ಸತತವಾಗಿ ಹಿಂದಿನಿಂದಲೂ ಅವನು ಕತ್ತರಿಗೆ ತರಲು ಮೊದಲೇ ಅವನು ನಮ್ಮ ಸಕ್ರಿಯ ಕಾರ್ಯಕರ್ತನಾಗಿದ್ದ, ಅವನ ಸಿಪಿಎಂ ನ ಕಾರ್ಯಕರ್ತನೇ ಕೊಲೆ ಆಗಿರುವುದಾಗಿ ಸಿಪಿಎಂ ನೇತಾರ ಅದನ್ನು ದೃಢೀಕರಿಸ್ತಾ ಇದ್ದಾರೆ. ಎಸ್. ಅಂತೂ ಪೊಲೀಸರು ಈಗ ಬಂದೋಬಸ್ತ್ ಮಾಡ್ತಾ ಇದ್ದಾರ? ಅಂದ್ರೆ ಯಾವ ಒಳ್ಳೆ ಬಂದೋಬಸ್ತ್ ಮಾಡಿದ್ದಾರೆ. SP, ಸರ್ಕಲ್, ಸಬ್ ಇನ್ಸ್ಪೆಕ್ಟರ್, ಅದೇ ರೀತಿ ಹಲವಾರು ಪೊಲೀಸರು ಕೂಡ ಅಲ್ಲಿ ಸೇರಿಕೊಂಡು ಅದಕ್ಕೆ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ. ಮೊದಲ ಹಂತದಲ್ಲಿ ಈಗ ಶವವನ್ನು ಕಾಸರಗೋಡು ಜಿಲ್ಲಾಸ್ಪತ್ರೆಗೆ ಶವಗಾರದಲ್ಲಿ ಇರಿಸಲಾಗಿದ್ದು, ಈಗ ಅದನ್ನು ಹೆಚ್ಚಿನ ಮರಣೋತ್ತರ ಪರೀಕ್ಷೆಗಾಗಿ ಪೆರಿಯಾರ ಮೆಡಿಕಲ್ ಕಾಲೇಜಿಗೆ ಕೊಂಡೋಗುವ ಸಾಧ್ಯವಿರುವುದಾಗಿ ಅಲ್ಪ ಮೊದಲು ಒಬ್ಬ ಪೊಲೀಸ್ ಅಧಿಕಾರಿಗಳು ಫೋನ್ ಸಂಪರ್ಕದಲ್ಲಿ ನಮ್ಮಲ್ಲಿ ಮಾತಾಡಿದ್ದಾರೆ. ಈಗ ಯಾವ ರೀತಿ ಕೊಲೆ ಮಾಡಿರುವಂತದ್ದು ಇವರು? ಇದು ಕತ್ತಿ, ಚಾಕುವಿನ ಹಿಡಿದು ಮತ್ತು ಕಬ್ಬಿನ ಸಲಾಕೆಯಿಂದ ಹೊಡೆದು ಕೊಲೆ ಮಾಡಿರುವುದಂತ ಹೇಳಲಾಗ್ತಿದೆ. ಓಕೆ, ಬೆಳ್ಳಂ ಬೆಳಿಗ್ಗೆ ನಡೆದಿದೆಯಾ? ಘಟನಾ ಸ್ಥಳಕ್ಕೆ ಪಂಚನಾಮೆಯನ್ನು ಮಾಡಿ ಪೊಲೀಸ್ನವರಲ್ಲಿಂದಿಗೆ ಈಗ ಜಸ್ಟ್ ತೆರಳಿದೆ. ನಾನು ಅದೇ ಸ್ಥಳದಲ್ಲಿದ್ದೇನೆ. ಓಕೆ. ಎಷ್ಟು ಗಂಟೆಗೆ ಒಂದು ಅಂದಾಜು?
ಅಂದಾಜು ರಾತ್ರಿ 11 ಗಂಟೆಗೆ ಕೃತ್ಯ. ರಾತ್ರಿ ನಡೆದಿದೆ ಆಗಿದ್ರೆ. ಹೌದೌದು, ರಾತ್ರಿ ನಡೆದಿದೆ. ಎಸ್ ಎಸ್ ಎಸ್. ಹಾಗಾದ್ರೆ ಬಹಳ ದಿನಗಳಿಂದ ಹೊಂಚು ಹಾಕಿ ಕೊಲೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆಯಾ, ಹೇಗೆ? ಇಲ್ಲ, ಹಾಗೇನಿಲ್ಲ. ಏನೋ ಮಾತಿನಲ್ಲಿ ಚಕಮಕಿ ಆನ್ ದ ಸ್ಪಾಟ್ ಅಲ್ಲೇ ಬಂದು ಆವಾಗಲೇ ಈ ಮರ್ಡರ್ ನಡೆದಿದೆ ಅಂತ ಹೇಳಲಾಗ್ತಿದೆ. ಎಸ್ ಸರ್, ರೇವನ್ ಧನ್ಯವಾದಗಳು ಮಾಹಿತಿಗೆ. ಥ್ಯಾಂಕ್ ಯು.